ಬುಡಕಟ್ಟು ತಾಲೂಕು ಕ್ರೀಡಾಂಗಣದಲ್ಲಿ ಅಶೋಕ ಜನಮನ 2024 ಕಾರ್ಯಕ್ರಮ ಒಂದು ಕಡೆಯಿಂದ ನಡೀತಾ ಇದೆ. ನೀವು ಆ ಭಾಗದಲ್ಲಿ ಗಮನಿಸಬಹುದು ವೇದಿಕೆ ಹಾಗೂ ಅಲ್ಲಿ ಸಭಾಂಗಣದಲ್ಲಿ ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಜನರ ಒಂದು ತಂಡ ಆಗಮಿಸ್ತಾ ಇದೆ, ತಂಡೋಪತಂಡವಾಗಿ ಜನರು ಆಗಮಿಸ್ತಾ ಇದ್ದಾರೆ. ಬಂದಂತಹ ಅಷ್ಟೋ ಮಂದಿಗೆ ಕೂಡ ಇಲ್ಲಿ ಒಂದು ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಹೇಗಿದೆ, ಏನೆಲ್ಲ ವಿಶೇಷ ಖಾದ್ಯಗಳಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಸೊ ಈಗ ನಾವು ಉಗ್ರಾಣ ಅಥವಾ ಪಾಕಶಾಲೆಗೆ ಒಂದು ತೆರಳ್ತಾ ಇದ್ದೇವೆ. ಸೊ ಇಲ್ಲಿನ ಒಂದು ವ್ಯವಸ್ಥೆಗಳು ಹೇಗಿದೆ, ಏನೆಲ್ಲ ಖಾದ್ಯಗಳಿದೆ, ಏನೆಲ್ಲ ಮೆನುವನ್ನು ಸಿದ್ಧಪಡಿಸಲಾಗಿದೆ, ಒಟ್ಟು ವ್ಯವಸ್ಥೆಗಳು ಹೇಗೆ ಅನ್ನುವಂಥದ್ರ ಬಗ್ಗೆ ಕೂಡ ನಾವು ಮಾತನಾಡಬೇಕು. ಸೊ ನೀವು ಇಲ್ಲಿ ಗಮನಿಸಬಹುದು. ಸೊ ಇಲ್ಲಿ ಖಾದ್ಯಗಳು ಅಥವಾ ಅನ್ನ ಸಂತರ್ಪಣೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ಸಿದ್ಧವಾಗಿದೆ. ನೀವು ಅನ್ನ ಸಿದ್ಧ ಆಗಿರುವಂಥದ್ದು ಅನ್ನ ಸಂತರ್ಪಣೆಗೆ ಅದನ್ನು ನೋಡ್ತಾ ಇದ್ದೀರಿ. ಈಗ ಪಲ್ಲ ಪೂಜೆ ಕೂಡ ಈಗಾಗಲೇ ನೆರವೇರಿದೆ. ಅದೇ ರೀತಿ ಬಾಣಸಿಗರ ತಂಡ ಕೆಲಸ ಕಾರ್ಯಗಳಲ್ಲಿ ನಿರತವಾಗಿರುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಸೊ ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿದ್ದಾರೆ. ಅಡುಗೆ ತಯಾರಿಯ ಕೆಲಸಗಳು ಭರದಿಂದ ನಡೀತಾ ಇದೆ. ಎಷ್ಟು ಮಂದಿ ಬಂದರೂ ಕೂಡ ಅವರಿಗೆ ಒಂದು ಅನ್ನ ಸಂತರ್ಪಣೆಯ ಊಟೋಪಚಾರದ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಲಾಗಿದೆ. ಇನ್ನು ಈ ಭಾಗದಲ್ಲಿ ಒಂದಷ್ಟು ಖಾದ್ಯಗಳು ಕೂಡ ತಯಾರಾಗಿ ನಿಂತಿದೆ. ಸೊ ಪಲ್ಯ ಇರ್ಬೋದು ಅಥವಾ ಇನ್ನಿತರ ಒಂದು ಅಡುಗೆಯ ಖಾದ್ಯಗಳಿರ್ಬೋದು ಎಲ್ಲವನ್ನು ಕೂಡ ತಯಾರು ಮಾಡಲಾಗಿದೆ. ಇದು ಬಂದಂತಹ ಅಷ್ಟು ಮಂದಿಗೆ ಒಂದು ಅನ್ನ ಸಂತರ್ಪಣೆಯನ್ನು ಮಾಡೋದಕ್ಕೆ ಪೂರಕವಾದ ವ್ಯವಸ್ಥೆಗಳೆಲ್ಲವೂ ಕೂಡ ಆಗಿದೆ ಅನ್ನುವಂಥದ್ದನ್ನು ಇನ್ನು ಅವರ ಒಂದು ತಂಡ ಕೂಡ ಗಮನಿಸ್ಬೋದು. ಈಗಾಗಲೇ ರಾಜ್ಯೋತ್ಸವ ಸನ್ಮಾನವನ್ನು ಕೂಡ ಸ್ವೀಕರಿಸಿರುವಂತಹ ಹರೀಶ್ ಭಟ್ ಅವರ ಮಾಲಕತ್ವದ ತುಳಸಿ ಕ್ಯಾಟ್ರಿಂಗ್ ಈ ಒಂದು ಊಟೋಪಚಾರದ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ಸೊ ಎಲ್ಲ ವಿಚಾರಗಳ ಬಗ್ಗೆ, ವ್ಯವಸ್ಥೆಗಳ ಬಗ್ಗೆ ಕೂಡ ನಾವು ಮಾತನಾಡಬೇಕು. ದೊಡ್ಡ ದೊಡ್ಡ ಪಾತ್ರಗಳಲ್ಲಿ ಯಾವ ರೀತಿ ಇಲ್ಲಿ ಆಹಾರ ಸಿದ್ಧ ಆಗ್ತಾ ಇದೆ, ಎಲ್ಲರಿಗೂ ಕೂಡ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಸೊ ಅನೇಕರು ಅಂದರೆ ಬಹುಶಃ ಈ ಇಡೀ ಕಾರ್ಯಕ್ರಮ ಈ ಟ್ರಸ್ಟ್ನ ಸದಸ್ಯರು, ವಿವಿಧ ಸಮಿತಿಗಳ ಒಂದು ಪದಾಧಿಕಾರಿಗಳ ಅವರೊಂದು ಮುತುವರ್ಜಿಯಿಂದ ನಡೀತಾ ಇದೆ. ಸೊ ಅವರನ್ನು ಕೂಡ ನಾವು ಮಾತನಾಡಿಸಬೇಕು. ಸೊ ಎಲ್ಲ ಅಡುಗೆ ತಯಾರಾಗ್ತಾ ಇದೆ, ಅದನ್ನು ಮತ್ತೆ ತೋರಿಸ್ತೇವೆ. ಅದರ ಜೊತೆಗೆ ಒಂದಷ್ಟು ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥವರನ್ನು ಕೂಡ ನಾವು ಮಾತನಾಡಿಸಬೇಕು. ಸೊ ಹೇಗೆ ವ್ಯವಸ್ಥೆಗಳು, ಒಟ್ಟು ಎಷ್ಟು ಜನರಿಗೆ ಒಂದು ಅನ್ನ ಸಂತರ್ಪಣೆಗೆ ವ್ಯವಸ್ಥೆಗಳಾಗಿದೆ, ಖಾದ್ಯಗಳು ಏನೇನೆಲ್ಲ ಇದೆ ಎಲ್ಲವನ್ನು ಕೂಡ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಅಶೋಕ್ ಕುಮಾರ್ ರೈ. ಎಸ್, ನಿಮ್ಮ ಜವಾಬ್ದಾರಿ ಗೊತ್ತು. ನಾವು ಪಾಕಶಾಲೆಯಲ್ಲಿ ಆಹಾರ ಸಿದ್ಧತಾ ಸಮಿತಿಯವರು. ಇಲ್ಲಿ ಶಿವರಾಮ್ ಶೆಟ್ಟಿ ಗೋಲ್ತಾ ಮಜಾಲು, ಇವರು ಕೇಶವ ಭಂಡಾರಿ ಕೈಪ, ಹಾಗೆ ಕುಮಾರನಾಥ ಅಡ್ವೊಕೇಟ್ ಇವರು ಸುಮಂತ್ ಕೋಡಿಂಬಾಡಿ ಅವರು, ಹಾಗೆ ಇವರು ಶೇಖರ್, ಮತ್ತು ಇವರು ನಮ್ಮ ಇಡೀ ಚಪ್ಪರ ಸಮಿತಿ ಅಂತ ಎಲ್ಲ ಇದರಲ್ಲಿ ಭಾಗವಹಿಸಿದಂಥ ಚಪ್ಪರದ ಮಾಲೀಕರಾದಂಥ ಚಂದ್ರಶೇಖರ್ ಸಾಲ್ಯಾನ್. ಹಾಗೆ ಇವತ್ತು ನಾವು ಸಾಧಾರಣ ಇವತ್ತಿನ ಈ ದಿವಸದಂದು ಅಶೋಕ ಜನಮನ 2024ರಲ್ಲಿ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ಮಾಡಿರುವಂಥ ಆಹಾರಗಳು ಸಾಧಾರಣ ಒಂದು 50,000 ಜನರಿಂದ ಮೇಲ್ಪಟ್ಟು ಊಟ ಮಾಡುವಂಥ ವ್ಯವಸ್ಥೆಗಳಿವೆ. ಒಂದು ಉಪ್ಪಿನಕಾಯಿ, ಹಾಗೆ ಇದು ತೊಂಡೆಕಾಯಿ ಮತ್ತು ಕಡಲೆ ಇದು ಪಲ್ಯ ಆಗಿರ್ತದೆ. ಹಾಗೆ ಅನ್ನ, ಸಾರು ಮತ್ತು ಸಾಂಬಾರು, ಮಿಕ್ಸ್ ಸಾಂಬಾರು ಆಗಿರ್ತದೆ. ಹಾಗೆ ಕಡಲೆಬೇಳೆ ಪಾಯಸವನ್ನು ಮಾಡಿದ್ದೇವೆ. ಹಾಗೆ ಬೆಳಗಿನ ಹೊತ್ತಲ್ಲಿ ಸಾಧಾರಣ ಒಂದು 5,000 ಜನರಿಂದ ಮೇಲ್ಗಡೆ ಎಲ್ಲ ಚಹಾ ಹಾಗೂ ತಿಂಡಿಯನ್ನು ಸಮರ್ಪಕವಾಗಿ ನೀಡಿದ್ದೇವೆ. ಹಾಗೆ ಈಗ ಒಂದು ಸಾಧಾರಣ 50,000 ಅಂದಾಜಿನವರೆಗೆ ಈಗ ಮಾಡಿಟ್ಟಿದ್ದೇವೆ, ಸಿದ್ಧತೆ ಆಗಿದೆ. ಇನ್ನು ಬೇಕಾದರೆ ರೆಡಿ ಮಾಡುವಂಥ ವ್ಯವಸ್ಥೆ ಅನ್ನಪಾಕದ ಎಲ್ಲ ತಜ್ಞರಿದ್ದಾರೆ ಇಲ್ಲಿ, ಅವರೆಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಸರ್, ಓಕೆ. ಸೊ ಒಟ್ಟು ಈ ಜವಾಬ್ದಾರಿ ಬಹುಶಃ ಪ್ರತಿ ವರ್ಷ ಅವರ ಕಾರ್ಯಕ್ರಮಗಳಲ್ಲಿ ತಾವು ಇದರ ನಿರ್ವಹಣೆ ಮಾಡ್ತಾ ಇದ್ದೀರಿ. ಈ ಜವಾಬ್ದಾರಿ ನಿರ್ವಹಣೆ ಅದು ಎಷ್ಟು ಒಂದು ತ್ರಾಸದಾಯಕ, ಮತ್ತು ಅದನ್ನು ಹೇಗೆ ನಿರ್ವಹಣೆ ಮಾಡ್ತಾರೆ, ಅದರ ಅನುಭವ ಹೇಗಿದೆ ಅಂತ? ಅಲ್ಲ, ನಾವು ಯಾವುದೇ ರೀತಿಯ ತ್ರಾಸ ಆದರೂ ಕೂಡ ನಾವು ತ್ರಾಸವನ್ನು ತೋರಿಸುವುದಿಲ್ಲ. ಯಾಕಂತ ಹೇಳಿದರೆ ಅಶೋಕನ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಾಗಿರುವಾಗ ನಾವು ಅವರೊಟ್ಟಿಗೆ ಸಣ್ಣ ಒಂದು ಅಳಿಲು ಸೇವೆ ಮಾಡ್ತಾ ಇದ್ದೇವೆ. ಇದು ನಮಗೆ ತ್ರಾಸ ಆಗಿರ್ಬೋದು, ಆದರೂ ತ್ರಾಸ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. ಅದೇ ಸಣ್ಣ ಅಳಿಲು ಸೇವೆ ನಮ್ಮದು ಎಲ್ಲರದ್ದು ಇದೆ ಅಂತ ನಾವು ಒಪ್ಪಿಕೊಳ್ತೇವೆ. ಧನ್ಯವಾದಗಳು. ನಿಮ್ಮ ಅನುಭವ ಹೇಗಿದೆ, ಹೇಗೆ ಅದು ನಾವೆಲ್ಲ ಎಲ್ಲರ ಇದರಿಂದ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಈ ಅಶೋಕ ಜನಮನ ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ಆಗಲಿ ಅಂತ ಹಾರೈಸಿದ್ವಿ ನಾವೆಲ್ಲ. ನಮ್ಮದೆಲ್ಲ ಒಂದು ಟೀಮ್ ವರ್ಕ್. ನಮ್ಮದು ಒಂದೇ ಉದ್ದೇಶ, ಅಶೋಕ ಜನಮನ ಕಾರ್ಯಕ್ರಮ ಯಶಸ್ವಿ ಆಗಬೇಕು.
ಈಗ ಬಹುಶಃ ಕಂಬಳ ಕೋಣಗಳ ಮಾಲಕರು ಜೊತೆಗೆ ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತಹ ಬೆಳ್ಳಿಪಾಡಿ ಕೈಪ ಕೇಶವ ಭಂಡಾರಿ ಅವರಿದ್ದಾರೆ. ಬಹುಶಃ ಅವರು ಅಶೋಕ್ ಕುಮಾರ್ ಅವರ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಂಥವರು. ಸೊ ಈ ಒಂದು ಕಾರ್ಯಕ್ರಮ ಈ ಬಾರಿ ಇಷ್ಟೊಂದು ಅದ್ದೂರಿಯಾಗಿ ನಡೀತಾ ಇದೆ, ಅದರ ಬಗ್ಗೆ ಮತ್ತೆ ಒಟ್ಟು ಅವರ ಮೂಲಕ ನಡೀತಾ ಇರುವಂತಹ ಕಾರ್ಯಕ್ರಮಗಳ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಈಗ ಹೇಳಿ ಸರ್. ನಮ್ಮ ಅಶೋಕ್ ಕುಮಾರ್ ಅವರದು ನಮ್ಮ ವಸ್ತ್ರ ವಿಸ್ತಾರ ನಡೆದ ಜನಮನ ಕಾರ್ಯಕ್ರಮ ಅಂತೇಳಿ ದೀಪಾವಳಿ ಒಂದು ವಿಚಾರದಲ್ಲಿ ಭಾಳ ಒಂದು ಒಳ್ಳೆಯ ಕೆಲಸ. ಯಾಕೆಂದರೆ ಒಂದು ಅವರು ಜನಮನ ಅಂದರೆ ಜನಗಳಿಗೆ ಬೇಕಾಗುವಂಥ ಒಂದು ಒಳ್ಳೆಯ ವ್ಯವಸ್ಥಿತಿಯಲ್ಲಿ ಒಂದು ದಾನದ ರೂಪದಲ್ಲಿ ಮಾಡುವಂಥ ಇದೊಂದು ಭಾಳ ಒಂದು ದೊಡ್ಡ ಒಂದು ಇದು ಒಂದು ದೊಡ್ಡ ಒಂದು ಸಂದರ್ಭದ ಒಂದು ದೀಪಾವಳಿ ಹಬ್ಬದ ಒಂದು ವಿಶಿಷ್ಟವಾದ ಒಂದು ಹಬ್ಬದ ಅದರ ಪ್ರಯುಕ್ತವಾಗಿ ಜನರಿಗೆ ಎಲ್ಲ ಜನರಿಗೆ ಬಡ ಜನರಿಂದ ಬಂದು ಶ್ರೀಮಂತ ಜನರವರೆಗೆ ಅವರ ಒಂದು ಸೇವೆಯನ್ನು ಮುಟ್ಟಿಸುವಂಥ ಒಂದು ಕೆಲಸ ಆಗಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ತಮ್ಮನ್ನೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈಗ ಅವರ ಜೊತೆಯಲ್ಲಿ ನಾವು ಒಂದು 9 ಜನ ಈ ಪಾಕಶಾಲೆಯಲ್ಲಿ ನಮಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಥರನೇ ಈಗ ಅಶೋಕ್ ಇವರು ಚಿಂಪಾನಿ ಅವರು ಹೇಳಿದ್ದಾರೆ. ಆ ಪ್ರಕಾರ ನಾವೊಂದು 9 ಜನ ಮೊನ್ನೆಯಿಂದ ಒಂದು 3-4 ದಿವಸದಿಂದ ಇಲ್ಲಿ ಚಪ್ಪರದೊಳಗೆ ಭಾಳ ಒಂದು ಮುತುವರ್ಜಿ ವಹಿಸ್ಕೊಂಡು ಅವರ ಜವಾಬ್ದಾರಿಯನ್ನು ನಮಗೇನು ತಲುಪಿಸ್ತಾರ ಆ ಪ್ರಕಾರ ಒಳ್ಳೆಯ ರೀತಿಯಲ್ಲಿ ನಾವು ನಡೆಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ಶಿವಕುಮಾರ್ ಅವರು ಸಹ ಅದರ ಒಂದು ಉಸ್ತುವಾರಿಯಲ್ಲಿ ಆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಅಡಿಗೆಯ ಹರಿಶಣ್ಣ ಅವರು ತುಳಸಿ ಕ್ಯಾಟ್ರಿಕ್ಸ್ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಮೊನ್ನೆ. ಮತ್ತು ಅವರ ಜವಾಬ್ದಾರಿಯನ್ನು ಭಾಳ ಒಂದು ಚಂದ ಮಾಡ್ತಾ ಬೇಕಾಗುವ ಒಂದು ವ್ಯವಸ್ಥೆಯಲ್ಲಿ ತುಂಬ ಅವರ ಜನಗಳನ್ನು ಅಡಿಗೆಯ ಒಂದು ವಿತರಣೆಗೆ ಬೇಕಾಗುವಂಥ ಜನಗಳನ್ನು ವ್ಯವಸ್ಥಿತ ರೂಪದಲ್ಲಿ ಮಾಡಿದ್ದಾರೆ. ಹಾಗೆಯೇ ನಾವು ಅಶೋಕ್ ಕುಮಾರ್ ಇವರಿಗೆ ಆ ಮಾಳಿಂಗೇಶ್ವರ ದೇವರು ಒಳ್ಳೆಯ ಒಂದು ವ್ಯವಸ್ಥಿತವನ್ನು ಮಾಡಲಿಕ್ಕೆ ಅವರಿಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ ತಾವುಗಳೆಲ್ಲ ಅವರಿಗೆ ಕೈ ಜೋಡಿಸಿ ನಮ್ಮ ಸಹಕಾರವನ್ನು ಅವರಿಗೆ ಕೊಡಲಿಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೇವೆ ಅಂತ ಹೇಳುವ ಮುಖಾಂತರ ದೇವರು ಅವರಿಗೆ ಇನ್ನೂ ಕೊಡುವಂಥ ಭಾಗ್ಯವನ್ನು ಕರುಣಿಸಲಿ ಅಂತ ಹೇಳುತ್ತಾ ನನಗೆ ಖುಷಿಯಾಗಿ ಹೊಂದಿಸ್ತೇನೆ. ನಿಮ್ಮ ಅನುಭವ ಹೇಗಿದೆ, ಏನು ಹೇಳ್ತೀವಿ? ನಮ್ಮ ಅನುಭವ ಅಂದರೆ ಪುತ್ತೂರು ಮಾಳಿಂಗೇಶ್ವರ ದೇವರು ಒಂದು ದೇವರು ಒಡೆಯರಾಗಿದ್ದಾರೆ. ಜನಗಳ ಮನದಲ್ಲಿ ಅಶೋಕ್ ಕುಮಾರ್ ಅವರು ಒಡೆಯರಾಗಿದ್ದಾರೆ. ಹಾಗಾಗಿ ಇಷ್ಟು ಜನಕ್ಕೆಲ್ಲ ಮಾಡೋದು ಇದೆಲ್ಲ ದೇವರ ದಯೆ ಅಂತ ಹೇಳಬೇಕು. ದೀಪಾವಳಿ ಉತ್ಸವದಲ್ಲಿ ಇನ್ನೂ ಕೂಡ ಹೆಚ್ಚಿನ ಬರುವ ವರ್ಷ ಇದಕ್ಕಿಂತ ಅದ್ಧೂರಿಯಾಗಿ ನಡೆಯುವಂಥ ಈ ದೀಪಾವಳಿ ಹಬ್ಬವನ್ನು ಎಲ್ಲರಿಗೆ ಮನೆಯಲ್ಲಿ ಆಗಲಿ ಎಲ್ಲರಿಗೆ ಸಂತೋಷ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ. ಈ ಅಶೋಕ ಜನಮನ ಕಾರ್ಯಕ್ರಮವು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ಭಾರತ ದೇಶಕ್ಕೆ ಒಂದು ಮಾದರಿಯಾಗಿರುವಂಥ ಕಾರ್ಯಕ್ರಮ. ಅದನ್ನು ನಾವೆಲ್ಲ ಸಂಪೂರ್ಣವಾಗಿ ಅವರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕೊಡಿಸ್ತೇವೆ. ಸೊ ಅದು ಖುಷಿ ಇದೆ, ಜವಾಬ್ದಾರಿಯನ್ನು ನಿರ್ವಹಣೆಯಲ್ಲಿ ಖುಷಿ ಇದೆ ಅನ್ನುವಂಥದ್ದು. ನಮಸ್ತೆ, ನಿಮ್ಮ ಹೆಸರು? ಎನ್ನ ಪುದರ ಶಿವಪ್ರಸಾದ್ ರೈಂದ್ ಈ ಆಹಾರ ಸಮಿತಿಯ ಸಂಚಾಲಕ ಅದುಲ್ಲೆ ಸಾಧಾರಣ ಒಂಜಿ 16 ವರ್ಷಕ್ಕೂ ತುಂಬ ಅಶೋಕ್ ರೈಕುಲು ಆರ್ನ ಇಲ್ಲಲ್ ದಗ್ಲಿಗೆ ಅಗಲ್ನ ಕೂಲಿ ಬೇಲೆ ಮಂತೋ ಇತ್ತನಾಗಲಿ ವಸ್ತ ವಿತರಣೆ ಮಂತೊಂದಿತ್ತೇರು. ಐದು ಬುಕ್ಕ ಅಂತ ಹೋದವ್ರು 2,000 5,000 10,000 20,000 ಜನ ಮುಟ್ಟಾಂಡು ಆರ್ನ ಇಲ್ಲದ ಅಲ್ಪ ಜಾಗೆ ಕಮ್ಮಿ ಆಪುನ ಕಾರಣದವರ ಕೋರ್ಟ್ ಮೈದಾನ ಐನು ಪತ್ತೊಂದು ಬರ್ತೀರು. 2 ವರ್ಷದಕ್ಕೆ ಮುಲ್ಪ ಕೊಂಬೆಟ್ಟು ಕ್ರೀಡಾಂಗಣ ನಡ್ತೊಂದುಂಡು. ಸಾಧಾರಣ ಕರಿ ವರ್ಷ ಇಂಕ್ಲ ಒಂದು 50,000 ಜನ ಇಚ್ಚೆ ಜನಕ್ಕೆ ಮುಲ್ಪ ಮನಸ್ಸುಬಾರ್ದ ಮುಲ್ಪ ಫುಲ್ಲು ಉಸ್ತುವಾರಿ ಆದು ಯಾನುಲ್ಲೆ ಅಶೋಕ್ ಕುಮಾರ್ ಐಕ್ ನೆಕ್ಕಾರೆ ಉಳ್ಳೇರು, ಕೇಶವ ಭಂಡಾರಿ ಉಳ್ಳೇರು, ವಾರಿಸೇನರು ಜೈನ್ ಉಳ್ಳೇರು, ಪೂರ ಉಳ್ಳೇರು. ಅಗಲ ಒಟ್ಟಿಗೆ ಎಂಕ್ಲ ಪಾಕ ತಜ್ಞರಾಯಿನ ಹರೀಶ್ ಭಟ್ ಕೇಪುಲು ಬೇರೆ ಎಂಕ್ಲ ಇನಿ ಮುಲ್ಕು ಕೋಟೆ ತೂಪುನೆತ್ತ ಎಂಕ್ಲ ಮೈಸ ಮರ್ದಿನಿ ದೇವಸ್ಥಾನದ ಬ್ರಹ್ಮಕಲಸ ಇಡೀ ದಕ್ಷಿಣ ಕನ್ನಡ ಇಡೀ ಕರ್ನಾಟಕ ರಾಜ್ಯ ಪುದರ್ ಹೋಗಿನ ಬ್ರಹ್ಮಕಲಸ 2 ವರ್ಷ ತುಂಬ ಆದಿತ್ತಂಡು ಅಲ್ಪ ಬ್ರಹ್ಮಕಲಸತ್ವ ಬೋಡೈನ ಹಾರನ್ನು ಪೂರ ಸಿದ್ಧತೆ ಮಂತನಾರ ಹರೀಶ್ ಭಟ್ ಕೇಪುಲ್ ಪಾಕ ತಜ್ಞರು ಕರಿವರ್ಸಲ ಬಾರಿ ಸೋಕಡೆ ಮಂತದ್ದು ಏರ್ಲ ಒಂಜಿ ಜನ ಒಂದು ಇಂಚಾತನಿಗೆ ಪನ್ಪುಣಾಗಲಿ ಏರ್ಲಜ್ಜಿ ಅಗಲಿಗೆ ಖುಷಿ ಆದು ಒಣಸು ಮಂತ್ ಪೋತೇರು ಬೈಯಾಗ 7 ಗಂಟೆ ಬಿಟ್ಲ ಒಣಸು ಕೊಡ್ತಾ. ಈ ಸರ್ತಿ ಲಂಚನೆ ಸಾಧಾರಣ 50,000 20,000 ಜನಕ್ಕೂ ಎಂಕ್ಲೈತೆ ರೆಡಿ ಮಂತ್ ದೀತ ನನಲೊಂದು 25-30,000 ಜನ ಜಾಸ್ತಿ ಬತ್ತನ ಎಂಕ್ಲ ಸ್ವಲ್ಪ ಸಿದ್ಧತೆ ಮಂತೊಂದಿಲ್ಲ. ಐಕ್ಯ ಬೋಡದು ಮಾಲಿಂಗೇಶ್ವರ ದೇವೇರ್ಲ ಮೈಸಮರ್ದಿನ ದೇವೇರ್ಲ ಎಂಕ್ಲ ಅಶೋಕ್ ಕುಮಾರ್ ಐಕ್ಲ ಏಪಲ ಕೈ ಬಿಡ್ರೇವಲ್ಲಿ ನಾನ ದುಂಬಗಾರೆಗೆ ಏತು ಶಕ್ತಿ ಉಂಡು ಆರು ಓಡೆ ಮುಟ್ಟ ಮಲ್ತೊಂದು ಓಪೇರು ಆರೆಗೆ ಎಂಕ್ಲ ಬೆನ್ನಲು ಬಾದು ಏಪಲ ಇಪ್ಪೋ ಬಂಡದು ಎಂಕ್ಲ ನಿಗಲ ಮುಖಾಂತರ ವಿನಂತಿ ಮಂತೊಂದಿಲ್ಲ. ಬುಕ್ಕ ಈ ಸುದ್ದಿ ಚಾನಲ್ ಲಂಚನೆ ನಮ್ಮ ಪ್ರತಿ ಒಂಜಿ ಕಾರ್ಯಕ್ರಮ ಅನ್ನಾಗ
ದೇವಸ್ಥಾನ ಅವಾರ್ಡ್ ಬ್ರಹ್ಮಕಲಶ ಅವಾರ್ಡ್ ಮುಲ್ಪ ಅವಾರ್ಡ್ ನಿಖಲ್ನ ಚಾನಲ್ ಮುಖಾಂತರ ಇಡೀ ಅಗಲ್ನ ಸಮಾಜಕ್ಕೆ ಇಡೀ ಜನಕ್ಕೂಲೆಗೆ ನಿಖಲ್ ತೆರಿಪವನ ಬೇಲೆ ಮಂತೊಂದುಲ್ಲಾರು ಐಕ್ಯ ಬೋಡದು ಅಶೋಕ್ ಕುಮಾರ್ ಐಕಲ್ನ ಅಭಿಮಾನಿ ಬಲಗದ ವತಿದು ನಿಖಲೆಗಳ ಎಂಕ್ಲ ತುಂಬ ಕೃತಜ್ಞತೆ ಪಣ್ಣೊಂದಿಲ್ಲ. ಈಗ ನಮ್ಮ ಜೊತೆಗೆ ಬಹುಶಃ ಇಡೀ ವ್ಯವಸ್ಥೆಯ ಒಂದು ಬುನಾದಿ ಅಂತ ಹೇಳ್ಬೋದು ತುಳಸಿ ಕ್ಯಾಟ್ರಿಂಗ್ನ ಮಾಲಕರಾಗಿರುವಂತಹ ಹರೀಶ್ ಭಟ್ ಅವರಿದ್ದಾರೆ. ಅವ್ರ ಜೊತೆ ಮಾತನಾಡಿಕೊಳ್ಳೋಣ. ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ರಾಜ್ಯೋತ್ಸವದ ಒಂದು ವಿಶೇಷವಾದ ಒಂದು ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿರುವಂತಹ ಸಂದರ್ಭದಲ್ಲಿ ಸರ್ ಮೊದಲನೇದಾಗಿ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಹೇಗೆ ಅನಿಸ್ತಾ ಇದೆ? ಜವಾಬ್ದಾರಿಗಳೆಲ್ಲ ಹೇಗಿದೆ? ಹೇಗೆ ಕೆಲಸ ಕಾರ್ಯಗಳು ನಡೀತಾ ಇದೆ? ತುಂಬ ಖುಷಿಯಾಗಿ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಒಂದನೇದು ಈಗ ಶಿವಕುಮಾರ್ ಹೇಳಿದಾಗೆ ಅಶೋಕ್ ರೈ ಅವರ ಕನಸಿದು ಬಡವರಿಗೆ ಒಂದು ವಸ್ತ್ರದಾನ ಅನ್ನದಾನ ಮಾಡಬೇಕು ಅಂತ ಹೇಳಿದ್ರೆ ಅವರ ಒಂದು ಕನಸು. ಅದರ ಜೊತೆ ನಾವು ಇದ್ದೇವೆ ಅಂತ ಹೇಳಿದ್ರೆ ನಮಗೊಂದೊಂದು ಸೊಗಸು. ಹಾಗೆ ತುಂಬ ಖುಷಿಯಾಗಿ ನಾವು ಇದನ್ನು ಮಾಡ್ತಾ ಇದ್ದೇವೆ. ಕಳೆದ ಬಾರಿ ಈಗ ಅವರು ಹೇಳಿದಾಗೆ ಕಳೆದ ಬಾರಿ 50-60 ಸಾವಿರ ಜನರವರೆಗೆ ಇಲ್ಲಿ ಭೋಜನ ವ್ಯವಸ್ಥೆ ಆಗಿದೆ. ಈ ಬಾರಿ 75,000 ಮಿಕ್ಕಿ ಬರುವ ನಿರೀಕ್ಷೆ ಇದೆ. ಹಾಗಾಗಿ ಅದಕ್ಕೆ ಬೇಕಾದ ಸಂಪೂರ್ಣ ತಯಾರಿಯನ್ನು ನಾವು ನಿನ್ನೆ ಬೆಳಿಗ್ಗೆಯಿಂದಲೇ ಇಲ್ಲಿ ಇದ್ದುಕೊಂಡು ನಮ್ಮದು ಅಂತ ಹೇಳಿಕೊಂಡು ಮಾಡ್ತಾ ಬರ್ತಾ ಇದ್ದೇವೆ. ಅದರ ಒಂದು ಅಶೋಕ್ ರೈ ಅವರ ಒಂದು ಪ್ರೀತಿಯಾಗೇನು ನಿನ್ನೆ ದೀಪಾವಳಿ ಹಬ್ಬಕ್ಕೆ ಒಂದು ಗಿಫ್ಟಾಗಿ ನಮಗೆ ಆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯು ನಮ್ಮ ವೃತ್ತಿಗೆ ಸಿಕ್ಕಿತ್ತು. ಅದು ನಮಗೆ ಅಂತ ಹೇಳಿದ್ರೆ ನಮ್ಮ ವೃತ್ತಿಗೆ. ಹಾಗಾಗಿ ಇದನ್ನು ನಮ್ಮ ಪುತ್ತೂರು ಸೀಮಾಧಿಪತಿ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಹಾಗೂ ನನ್ನ ತಂದೆ ತಾಯಿಗಳ ಪಾದಾರವಿಂದಕ್ಕೆ ಈ ಪ್ರಶಸ್ತಿಯನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಇದು ಈ ಗೌರವ ಎಲ್ಲ ಪಾಕ ತಜ್ಞರಿಗೂ ಸಲ್ತದೆ ಅಂತ ನಮ್ಮದೊಂದು ಭಾವನೆ. ಈಗ ನಿಮ್ಮ ತಂಡ ನಿನ್ನೆ ಬೆಳಗಿನಿಂದ ಕೆಲಸ ಮಾಡ್ತಾ ಇದ್ದೀರಂತ, ತಂಡದಲ್ಲಿ ಎಷ್ಟು ಜನ ಇದ್ದಾರೆ ಮತ್ತು ಹೇಗೆ ಮಾಡ್ತಾ ಇದ್ದಾರೆ? ಅದೇ ಈಗ ನಿನ್ನೆಯಿಂದ ನಾವು ಲೆಕ್ಕಾಚಾರ ಹಾಕಿದರೆ ಒಟ್ಟಿಗೆ ಒಂದು 70 ಜನರ ತಂಡ ನಾವಿಲ್ಲಿದ್ದೇವೆ. ಅವರಿಗೆ ವಿಧವಾದ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದೇವೆ. ಅದರಲ್ಲಿ ತರಕಾರಿ ಹಚ್ಚುವಂಥದ್ದು, ನಮಗೆ ಈ ತೆಂಗಿನಕಾಯಿ ಹೊರತು ಕಡಿದು ಕೊಡುವಂಥದ್ದು, ಅನ್ನ ಮಾಡುವಂಥದ್ದು, ಪಾಯಸ ಮಾಡುವಂಥದ್ದು, ಹಾಗೆ ಬೇರೆ ಬೇರೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಹಾಗೆ ಅವರೆಲ್ಲರೂ ಖುಷಿಯಲ್ಲಿ ಕಾರ್ಯ ಮಾಡಿ ಈಗ ವಿಶ್ರಾಂತಿ ತಗೊಳ್ತಾ ಇದ್ದಾರೆ. ಬಹುಶಃ ಎಲ್ಲ ಕೆಲಸಗಳು ಮುಗಿದಿದೆ. ಆಲ್ಮೋಸ್ಟ್ ಈಗ 11 ಗಂಟೆಗೆ ಎಲ್ಲ ನಿಮ್ಮ ಅಡಿಗೆ ತಯಾರಾಗಿದೆ. ಎಲ್ಲ ತಯಾರಾಗಿದೆ. ಹೌದು. ಸೊ ಯಾವ ಕ್ಷಣದಲ್ಲೂ ಬೇಕಿದ್ರೆ ಅನ್ನ ಸಂತರ್ಪಣೆ ಆರಂಭ ಖಂಡಿತ ಮಾಡ್ಬೋದು. ಸೊ ಬಹುಶಃ ನಿಮ್ಮ ಇಡೀ ಪರಿಶ್ರಮ ಒಟ್ಟು ಬಂದವರ ಒಂದು ಹೊಟ್ಟೆಯನ್ನು ತಣಿಸ್ತಾ ಇದೆ. ನಿಮಗೆ ವಿಶೇಷವಾದ ಅಭಿನಂದನೆಗಳನ್ನು ನಮ್ಮ ಕಡೆಯಿಂದ ಕೂಡ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್ ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಇನ್ನೊಬ್ಬರು ಹಿರಿಯರಿದ್ದಾರೆ, ಅವ್ರ ಜೊತೆಗೆ ಮಾತನಾಡ್ತೀನಿ. ನಮಸ್ತೆ ಸರ್. ನಾನು ವಾರಿಸೆಂಟ್ ಜೈನ್ ಕೋಡಿಯಾಡಿ. ನಾವು ಅಶೋಕ್ ರೈ ಒಟ್ಟಿಗೆ ಸುಮಾರು ಒಂದು 10-25 ವರ್ಷದಿಂದ ನಿರಂತರ ಒಂದು ಯಾವ ಧಾರ್ಮಿಕ ಕ್ಷೇತ್ರ ಬ್ರಹ್ಮಕಲಶ ಇಲ್ಲಿ ಉಂಟು, ಅಲ್ಲೆಲ್ಲ ನಾವು ಸೇರಿದ್ದೆವು. ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮಕಲಶದಲ್ಲಿ ನಾವು ಸಕ್ರಿಯವಾಗಿದ್ದೆವು. ಅಲ್ಲಗೇಶ್ವರನ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ, ಹಾಗೆ ಎಲ್ಲಿ ಬ್ರಹ್ಮಕಲಶ ಅದು ಈ ರೀತಿ ಒಂದು ಬ್ರಹ್ಮಕಲಶವು ಏನೋ ಎಂಬಂತೆ ನಮಗೆ ಈಗ ಭಾಸ ಆಗ್ತಾಯಿದೆ ಇಲ್ಲಿ ನೋಡುವಾಗ. ಆ ತಯಾರಿ ನೋಡುವಾಗ ಮಹಾಲಿಂಗೇಶ್ವರನ ಬ್ರಹ್ಮಕಲಶ ಇಲ್ಲಿಯ ಬ್ರಹ್ಮಕಲಶಕ್ಕೂ ವ್ಯತ್ಯಾಸ ಏನಿಲ್ಲ. ಬೆಳಿಗ್ಗೆ 8 ಗಂಟೆಯಿಂದ ಚಹಾ ತಿಂಡಿ ಕಾಫಿ ತಿಂಡಿ ನಿರಂತರ ನಡೀತಾ ಇದೆ. ಈಗ 11ರವರೆಗೆ ಬಂದವರಿಗೆ ಏನೂ ಕೊರತೆ ಇಲ್ಲ. ಇನ್ನು ಮುಂದೆ ನಾವು ಈಗ 5-6 ಗಂಟೆವರೆಗೆ ಎಷ್ಟು ಜನ ಇದ್ದಾರೆ ಅನ್ನದಾನ ಮಾಡಿ ಅವರು ಸಂತೃಪ್ತಿಯಾಗಿ ಹೋಗಬೇಕು ಅಂತ ನಮ್ಮಲ್ಲಿ ಒಂದು ಮಹಾಲಿಂಗೇಶ್ವರ ಮತ್ತು ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡೋದು ಅಷ್ಟೇ. ಧನ್ಯವಾದಗಳು. ಓಕೆ. ಬಹುಶಃ ಇದು ಇವರೆಲ್ಲರ ಶ್ರಮ. ನಿಮಗೆ ಮತ್ತಷ್ಟು ಅಡಿಗೆಗಳು ತಯಾರಾಗ್ತಾ ಇದೆ, ಅದನ್ನು ಕೂಡ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು. ಸೊ ನಿಮಗೆ ಈಗಾಗಲೇ ಹರೀಶ್ ಭಟ್ ಅವರು ಹೇಳಿದರು, ಬಹುಶಃ ನಾವೆಲ್ಲ ನಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ಈಗ ವಿಶ್ರಾಂತಿಯನ್ನು ಪಡಿತಾ ಇದ್ದೇವೆ. ಅಂದರೆ ಅಷ್ಟು ಒಂದು ಚುರುಕುತನದಿಂದ ಅಷ್ಟು ಒಂದು ನಾಜೂಕಾಗಿ ಕೆಲಸ ಕಾರ್ಯಗಳನ್ನು ಇವರೆಲ್ಲರೂ ಕೂಡ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ನೋಡ್ಬೋದು, ಇದು ಬಾಣಸಿಗರ ತಂಡ ಇಲ್ಲಿ. ಎಸ್, ಅದು ಇನ್ನೊಂದು ವಿಚಾರವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ರು. ಅಂದರೆ ಯಾವುದೇ ಸಂದರ್ಭದಲ್ಲಿ ಈಗ ಇಮಿಡಿಯೇಟ್ ಒಂದಿಷ್ಟು ಅಡಿಗೆ ಆಗಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡೋದಕ್ಕೆ ಸಿದ್ಧರಿರ್ತಾರೆ ಅನ್ನೋ ವಿಶ್ರಾಂತಿ ಅನ್ನುವಂಥದ್ದಿಲ್ಲ. ಆದರೆ ಈಗ ಒಂದು ಹಂತದ ಕೆಲಸ ಕಾರ್ಯಗಳು ಮುಗಿದಿದೆ ಅನ್ನುವಂಥದ್ದು. ಸೊ ನೋಡ್ಬೋದು ನೀವು, ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅನ್ನ ಸಂತರ್ಪಣೆಗೆ ಬೇಕಾದಂತಹ ಊಟೋಪಚಾರಕ್ಕೆ ಬೇಕಾದಂತಹ ಎಲ್ಲ ಒಂದು ವ್ಯವಸ್ಥೆಗಳು ತಯಾರಾಗ್ತಾ ಇದೆ. ಆ ಭಾಗದಲ್ಲಿ ಅನ್ನ ತಯಾರಾಗ್ತಾ ಇದ್ರೆ, ಈ ಭಾಗದಲ್ಲಿ ಸಾಂಬಾರು ಇರ್ಬೋದು, ಸಾರು ಇರ್ಬೋದು, ಪಾಯಸ ಇರ್ಬೋದು, ಇತ್ಯಾದಿಗಳೆಲ್ಲವೂ ಕೂಡ ಸಿದ್ಧವಾಗ್ತಾ ಇದೆ. ಸೊ ಬಂದವರಿಗೆ ಒಂದು ರುಚಿಕಟ್ಟಾದ ಒಂದು ಊಟೋಪಚಾರವನ್ನು ಒದಗಿಸೋದಕ್ಕೆ ಈ ಒಂದು ಕಾರ್ಯಕ್ರಮದ ಮೂಲಕ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಬಹುಶಃ ಇಡೀ ಒಂದು ಬಾಣಸಿಗರ ತಂಡ ಅಥವಾ ಇಡೀ ಒಂದು ಅನ್ನ ಸಂತರ್ಪಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡ ತಂಡಕ್ಕೆ ನಾವು ಒಂದು ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಸೊ ಆ ನೆಲೆಯಲ್ಲಿ ಅವರೆಲ್ಲರ ಒಂದು ಪ್ರಯತ್ನ ಫಲಪ್ರದ ಆಗಲಿ, ಆ ಮೂಲಕ ಇನ್ನೊಂದಷ್ಟು ಕಾರ್ಯಕ್ರಮಗಳನ್ನು ಮಾಡುವಂಥ ಒಂದು ಶಕ್ತಿ ಅವರಿಗೆ ಸಿಗಲಿ ಅನ್ನುವಂಥ ಒಂದು ಹಾರೈಕೆಯೊಂದಿಗೆ ಲತೇಶ್ ವಿಟ್ಲ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. That's my gadget. Let's go have some fun then.
Introducing the hot and techy Brezza SCNG. Cool new SCNG tech for a cool new generation.